ಹಲೋ. ಹಲೋ, ಹೇಳಿ ಸರ್. ಮಾತಾಡ ಸರ್. ಮಾತಾಡಿದೆ, ಹಾ, ಅವ್ರು ತೆಗಿಯಲ್ಲಂತೆ ಸರ್. ಸೇಲ್ ಉಂಟಾ? ಇಲ್ಲ ಅಂತ ಸರ್. ಆಯ್ತು, ಒಂದ್ ಕೆಲಸ ಮಾಡಿ. ಇವಾಗ ನನ್ಗೆ ದಯವಿಟ್ಟು ಅದೊಂದು ನಿಮ್ಮ ಹತ್ರ ಬರ್ತೀನಿ, ಮನೆ ತೋರಿಸ್ಕೊಡಿ ಸರ್ ದಯವಿಟ್ಟು. ನನಗೆ ಮನೆ ಇಲ್ಲ, ಐಡಿಯಾ ಇಲ್ಲ ಸರ್. ನಂಬರ್ ಬೇಕಾದ್ರೆ ಇದೆ. ನಾನು ಇವತ್ತವರೆಗೂ ಅವ್ರ ಮನೆಗೆ ಹೋಗಿಲ್ಲ ಕಾನ್ಫರೆನ್ಸ್ ತೊಗೊಳ್ಳಿ ಸರ್. ಕಾನ್ಫರೆನ್ಸ್ ತೊಗೊಳ್ಳಿ ಸರ್. ಇಲ್ಲ, ಅವೆಲ್ಲ ಮಾಡಿದ್ರೆ ನನ್ಗೆ ಇದಾಗುತ್ತೆ. ನನಗೆ ನಿಮ್ಮ ಮೇಲೆ ಗೌರವ ಇದೆ ಏನ್ ಇದಾಗತ್ತೆ ಸರ್? ಸರ್. ಏನ್ ಇದಾಗತ್ತೆ? ಅಲ್ಲಲ್ಲ, ನಾನು ಹೇಳೋ ಥರ ಹೇಳ್ದೆ ಅವ್ರಿಗೆ. ಅವ್ರು ಆಲ್ರೆಡಿ ಏನೋ ಅವ್ರು ಇಲ್ಲ ಸರ್ ಅಂತ ತೆಗೆಯೋದಿಲ್ಲ. ನಾನು ಹೇಳ್ದೆ ಈ ಥರ ಫೋನ್ ಮಾಡಿದ್ರು, ಅದು ಎಲ್ಲನೂ ಫುಲ್ ಫ್ಯಾನ್ಸ್ ಅಸೋಸಿಯೇಷನ್ ಎಲ್ಲರಿಗೂ ಇದಾಗ್ತಾ ಇದೆ ಅಂತ ಹೇಳ್ದೆ ಸರ್. ಹ್ಮ್ ನಾನು- ಹ್ಮ್ ನೀವು ಕಾನ್ಫರೆನ್ಸ್ ತೊಗೊಳ್ಳಿ ಸರ್, ನಾನು ಮಾತಾಡ್ತೀನಿ. ಇಲ್ಲ, ಅದು ನಾನು ತಂದಿಟ್ಟಂಗೆ ಆಗೈತೆ ಸರ್. ಅವೆಲ್ಲ ನಾನು ಮಾಡಕ್ಕೆ ಹೋಗಲ್ಲ. ನಮ್ಮದು ನಿಮ್ದು ಏನೋ ಇದ್ರೆ ಹೇಳಿ ಸರ್. ನಾನು ನಿಮ್ಗೆ ಭಾಳ ಗೌರವ ಕೊಡ್ತೀನಿ, ತಾವು ನನಗೆ ಗೌರವ ಕೊಡ್ತಿದ್ದೀರಾ. ನಮ್ಮಿಬ್ಬರು ವಿಶ್ವಾಸ ಹಿಂಗೆ ಇರಲಿ ಸರ್ ಕೊನೆವರೆಗೂ. ನಾನು ಅಷ್ಟೇ ಬಯಸ್ತೇನೆ. ಹಲೋ. ಹಾಗಾದ್ರೆ ನೀವು ಹೇಳ್ತಿರೋ ಪ್ರಕಾರ ಅವ್ರ ಮನೆ ತೋರ್ಸಲ್ವಾ? ಹಂಗಲ್ಲ ಸರ್, ನಾನು ಯಾವತ್ತೂ ಅವ್ರ ಮನೆಗೆ ಇವತ್ತವರೆಗೂ ಹೋಗಿಲ್ಲ. ನನಗೆ ಅವ್ರು ರೀಸೆಂಟಾಗಿ ಪರಿಚಯ. ಕಾನ್ಫರೆನ್ಸ್ ತೊಗೊಳ್ಳಿ. ಏನು ಸರ್? ನಂದೊಂದು ಅಂಶ ಸರ್. ಹೇಳಿ ಸರ್. ಹಾಂ ಸರ್, ನನ್ನ ಮಾತು ಕೇಳಿ. ಎಸ್ ಸರ್. ಸರ್, ನೀವು ನಾಯಿ ಜನರನ್ನು ವ್ಯಕ್ತಿಗಳು ಬೇಕಾ ಸರ್ ನಿಮ್ಮ ಜೀವನದಲ್ಲಿ? ಇಲ್ಲ ಸರ್, ಖಂಡಿತವಾಗ್ಲೂ. ನಾವೆಲ್ಲ ಜೊತೆಲಿ ಓದ್ದವ್ರು ಸರ್. ಸರ್, ಹಂಗಂದ್ರೆ ನಂದು ಅಟ್ಲೀಸ್ಟ್ ನನಗ್ ಬೇಡ ಸರ್, ನಂದನಿಗೆ ಬೆಲೆ ಕೊಟ್ಟು ಅವ್ನಿಗೆ ಫೋನ್ ಮಾಡಿ ಸರ್, ಕಾನ್ಫರೆನ್ಸ್ ತಗೊಳ್ಳಿ. ನಂದ ಹೇಳುದು ಸರ್, ಅವರು ಫೋನ್ ಮಾಡಿದ್ರೆ ಎಲ್ಲಾನು ರೆಕಾರ್ಡ್ ಮಾಡ್ತಾನೆ ಸರ್ ಅವರು. ಸರ್ ಹಾಂ ಮಾಡ್ತೀನಿ, ನೀವು ಫೋನ್ ಹಾಕಿ. ಸರ್, ನಾನು ಪ್ರತಿನಿತ್ಯ ಕಾನೂನು ನೋಡೋನು. ಸುಮ್ಮನೆ ಏನಾಗುತ್ತೆ ಅಂತ ನನ್ಗೆ ಗೊತ್ತಿದೆ. ಹೇಳುದ್ರು మచ్చా ఒకసారి కాన్ఫరెన్స్ ఏరా వాడు డిలీట్ చేస్తాడో లేదో అడిగిస్తామా అడిగిస్తున్నారప్ప, నేనే అడుగుతుంది ఇప్పుడు తెగి అంటే వాడు ఏం చేశానో తీసేలేదు అని చెప్పేసేవాడు. నాన్ ಕೇಳೋದಕ್ಕೂ ಡಿಫರೆನ್ಸ್ ಐತೆ. ఏం చేశానో తీసేలేదు అంటాಡ್ರ వాడు. అవునా? ಓ, ಅಟ್ಲೇ చెప్పాడు. ಏನ್ ಮಾಡಿದ್ರು ತೆಗಿಯಲ್ಲ ಅಂತ ಹೇಳ್ದಾನೆ ಸರ್ ಅವನು. ಅಯ್ಯೋ 100% ಆಯ್ತು. ಇವಾಗ ಆಯ್ತು, ಸರಿ, ಒಂದ್ ನಿಮಿಷ. ಯಾವ ಸೂಳೆ ಮಗ ಸರ್? ಹಲೋ. ಹಲೋ ಸರ್. ಸರ್, ಹೇಳಿ ಸರ್. ಕಾನ್ಫರೆನ್ಸ್ ತಗೊಳಕ್ ಹೇಳಂದ ನಿಮ್ ಹುಡುಗನ್ಗೆ. ఒకసారి వేసుకోమా సార్, చూస్తామా. ఇంకా పోతే ఆమెకి ఏం వాడు అందరిది ఊరికే రికార్డింగ్ చేశాడు, నా పైన ఇచ్చిస్తాడు వాడు. ನಾನ್ ఫేస్ ಮಾಡ್ತೀನಿ ಬಿಡಿ ಸರ್. అవంతా ఏం తలసాడుకోదు ఇడి. ఒకసారి చేసుకో, ఒకసారి కాన్ఫరెన్స్. నందా, నీకు ఒక నిమిషం నేను నీకు ఫోన్ చేస్తాను చూడు. ఒక నిమిషం ಹೇಳ್ತೇನೆ. ನನ್ ಬಗ್ಗೆ ಗೊತ್ತು, ಕೊಡ್ತೀನಿ, ತಗೊಳಕ್ಕೆ ಫೋನ್. ಆಯ್ತು, ಮಾತಾಡ್ತಾನ. ಒಂದು ನಿಮಿಷ ಇರಿ, ನಾನು ಮಾಡ್ತೀನಿ ವಾಪಸ್. ಗುರು. ಹಲೋ. ಇರ್ಗುರ ಒಂದ್ 5 ನಿಮಿಷ ಇದು. ಈ ತರ ಬೇಡ ಆಡುಗಳು. ಮತ್ತೆ ఎత్తుకోరా, ఒక నిమిషం ఒకే ఒక నిమిషం ఎత్తుకోడు అంతే. లేదు నందా, ఒక నిమిషం నేను నీకు ఫోన్ చేస్తాను చూడు. ఇప్పుడు నాకు సపరేట్ చేయి ఇప్పుడు. నందా, నందా నాకు ఫోన్ చేయరా. ఏం గురు? ಇದು ತಪ್ಪಾಗ್ತಾ ಇದೆ, ತಗೊಳಕ್ ಹೇಳು. ಒಂದು ನಿಮಿಷ ಸರ್. 5 ನಿಮಿಷ ನಾನು ಆಚೆ ಬರ್ತಾ ಇದ್ದೀನಿ ಇರು. 5 ನಿಮಿಷ ಆಚೆ ಬರ್ತಾ ಇದ್ದೀನಿ. ಅವ್ರೇನು ಅಂಕಲ್, ಇದು ಅಂಕಲ್ ಬಗ್ಗೆ ಮಾತಾಡೋದು ಸರ್. ಅಂಕಲ್ ಕಾನ್ಫರೆನ್ಸ್ ತಗೊಳ್ಳ? ಇರು ಒಂದು ನಿಮಿಷ, ಗಿರೀಶ್ ಹತ್ರ ಮಾತಾಡ್ಬಿಟ್ಟು ಮಾಡ್ತೀನಿ ಮಾಡು. ಒಂದು ನಿಮಿಷ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 12 ಸ್ಪರ್ಧಿ ಡಾಗ್ ಸತೀಶ್ಗೆ ಕೊಲೆ ಬೆದರಿಕೆ ಹಾಕಿದ ಆರೋಪದ ಮೇಲೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಮೇಲೆ ಇನ್ನೊಂದು ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನ ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಡಾಗ್ ಸತೀಶ್ ನೀಡಿದ ದೂರಿನ ಆಧಾರದ ಮೇಲೆ ರಜತ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪೊಲೀಸರು BNS ಸೆಕ್ಷನ್ 351, 352 ಅಡಿ ರಜತ್ ಮತ್ತು ಧನರಾಜ್ ಮೇಲೆ ಕೇಸ್ ದಾಖಲೆ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ KR ಪುರಂ ಪೊಲೀಸ್ ಠಾಣೆಯಲ್ಲಿ ಮೊದಲ ಪ್ರಕರಣ ದಾಖಲಾಗಿತ್ತು. ರಜತ್ ವಿರುದ್ಧ ಗಿರೀಶ್ ಕುಮಾರ್ ಎಂಬುವರು ಬೆಂಗಳೂರಿನ KR ಪುರಂ ಠಾಣೆಯಲ್ಲಿ ದೂರನ್ನು ನೀಡಿದ್ದರು. ಬೆದರಿಕೆ ಮತ್ತು ನಿಂದನೆ ಆರೋಪ ಸಂಬಂಧ ಪ್ರಕರಣ ದಾಖಲಾಗಿದೆ. ಮೊಬೈಲ್ ಕರೆಯ ಮೂಲಕ ಬೆದರಿಕೆ ಹಾಕಿರುವುದಾಗಿ ಗಿರೀಶ್ ಕುಮಾರ್ ದೂರಿನಲ್ಲಿ ಆರೋಪಿಸಿದ್ದಾರೆ. ಡಾಗ್ ಸತೀಶ್ ಸ್ನೇಹ ಬಿಡಬೇಕೆಂದು ರಜತ್ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ಮೊಬೈಲ್ಗೆ ದೂರುದಾರರ ಕಾರಿನ ಫೋಟೋ ಕಳಿಸಿ ಮೆಸೇಜ್ ಮೂಲಕ ಬೆದರಿಕೆ ಹಾಕಲಾಗಿದೆ ಎಂದು ದೂರಿನಲ್ಲಿ ಗಿರೀಶ್ ಆರೋಪಿಸಿದ್ದಾರೆ. ಅಷ್ಟಕ್ಕೂ ಆ ಆಡಿಯೋದಲ್ಲಿ ಏನಿತ್ತು ಅನ್ನೋದನ್ನ ಸವಿಸ್ತಾರವಾಗಿ ನೋಡಿ. ಹಲೋ. ಹಲೋ, ಹೇಳಿ ಸರ್. ಮಾತಾಡ ಸರ್. ಮಾತಾಡಿದೆ, ಅವ್ರು ತೆಗಿಯಲ್ಲಂತೆ ಸರ್.
ಸೇಲ್ ಉಂಟಾ? ಇಲ್ಲ ಅಂತ ಸರ್. ಆಯ್ತು, ಒಂದ್ ಕೆಲಸ ಮಾಡಿ, ಇವಾಗ ನನ್ಗೆ ದಯವಿಟ್ಟು ಅದೊಂದು ನಿಮ್ಮ ಹತ್ರ ಬರ್ತೀನಿ, ಮನೆ ತೋರಿಸ್ಕೊಡಿ ಸರ್ ದಯವಿಟ್ಟು. ನನಗೆ ಮನೆ ಇಲ್ಲ, ಐಡಿಯಾ ಇಲ್ಲ ಸರ್. ನಂಬರ್ ಬೇಕಂದ್ರೆ ಇದೆ. ನಾನು ಇವತ್ತವರೆಗೂ ಅವ್ರ ಮನೆಗೆ ಹೋಗಿಲ್ಲ ಕಾನ್ಫರೆನ್ಸ್ ತೊಗೊಳ್ಳಿ ಸರ್. ಕಾನ್ಫರೆನ್ಸ್ ತೊಗೊಳ್ಳಿ ಸರ್. ಇಲ್ಲ, ಅವೆಲ್ಲ ಮಾಡಿದ್ರೆ ನನ್ಗೆ ಇದಾಗುತ್ತೆ. ನನಗೆ ನಿಮ್ಮ ಮೇಲೆ ಗೌರವ ಇದೆ. ಏನ್ ಇದಾಗತ್ತೆ ಸರ್? ಸರ್ ಏನ್ ಇದಾಗತ್ತೆ? ಅಲ್ಲಲ್ಲ, ನಾನು ಹೇಳೋ ಥರ ಹೇಳ್ದೆ ಅವ್ರಿಗೆ. ಅವ್ರು ಆಲ್ರೆಡಿ ಏನೋ ಅವರು ಇಲ್ಲ ಸರ್ ಅಂತ ತೆಗೆಯೋದಿಲ್ಲ. ನಾನು ಹೇಳ್ದೆ ಈ ಥರ ಫೋನ್ ಮಾಡಿದ್ರು, ಅದು ಎಲ್ಲಾನು ಫುಲ್ ಫ್ಯಾನ್ಸ್ ಅಸೋಸಿಯೇಷನ್ ಎಲ್ಲರಿಗೂ ಇದಾಗ್ತಾ ಇದೆ ಅಂತ ಹೇಳ್ದೆ ಸರ್. ಹ್ಮ್ ಹ್ಮ್ ನೀವು ಕಾನ್ಫರೆನ್ಸ್ ತೊಗೊಳ್ಳಿ ಸರ್, ನಾನು ಮಾತಾಡ್ತೀನಿ. ಇಲ್ಲ, ಅದು ನಾನು ತಂದಿಟ್ಟಂಗೆ ಆಗೈತೆ ಸರ್. ಅವೆಲ್ಲ ನಾನು ಮಾಡಕ್ಕೆ ಹೋಗಲ್ಲ. ನಮ್ಮದು ನಿಮ್ದು ಏನೋ ಇದ್ರೆ ಹೇಳಿ ಸರ್. ನಾನು ನಿಮ್ಗೆ ಭಾಳ ಗೌರವ ಕೊಡ್ತೀನಿ, ತಾವು ನನಗೆ ಗೌರವ ಕೊಡ್ತಿದ್ದೀರಾ. ನಮ್ಮಿಬ್ಬರು ವಿಶ್ವಾಸ ಹಿಂಗೆ ಇರಲಿ ಸರ್ ಕೊನೆವರೆಗೂ. ನಾನು ಅಷ್ಟೇ ಬಯಸ್ತೀನಿ. ಹಲೋ, ಹಾಗಾದ್ರೆ ನೀವು ಹೇಳ್ತಿರೋ ಪ್ರಕಾರ ಅವ್ರ ಮನೆ ತೋರ್ಸಲ್ವಾ? ಹಂಗಲ್ಲ ಸರ್, ನಾನು ಯಾವತ್ತೂ ಅವ್ರ ಮನೆಗೆ ಇವತ್ತವರೆಗೂ ಹೋಗಿಲ್ಲ. ನನಗೆ ಅವ್ರು ರೀಸೆಂಟಾಗಿ ಪರಿಚಯ. ಕಾನ್ಫರೆನ್ಸ್ ತೊಗೊಳ್ಳಿ. ಏನು ಸರ್? ನಂದೊಂದು ನಿಮಿಷ ಸರ್. ಹೇಳಿ ಸರ್. ಹಾಂ ಸರ್, ನನ್ನ ಮಾತು ಕೇಳಿ. ಎಸ್ ಸರ್. ಸರ್, ನೀ ನಾಯಿ ವ್ಯಕ್ತಿಗಳು ಬೇಕಾ ಸರ್ ನಿಮ್ಮ ಜೀವನದಲ್ಲಿ? ಇಲ್ಲ ಸರ್, ಖಂಡಿತವಾಗ್ಲೂ ನಾವೆಲ್ಲ ಜೊತೆಲಿ ಓದ್ದವ್ರು ಸರ್. ಸರ್ ಹಂಗಂದ್ರೆ ನಂದು ಅಟ್ಲೀಸ್ಟ್ ನನಗ್ ಬೇಡ ಸರ್, ನಂದನಿಗೆ ಬೆಲೆ ಕೊಟ್ಟು ಅವ್ನಿಗೆ ಫೋನ್ ಮಾಡಿ ಸರ್, ಕಾನ್ಫರೆನ್ಸ್ ತಗೊಳ್ಳಿ. ನಂದ ಹೇಳುದು ಸರ್, ಅವರು ಫೋನ್ ಮಾಡಿದ್ರೆ ಎಲ್ಲಾನು ರೆಕಾರ್ಡ್ ಮಾಡ್ತಾನೆ ಸರ್ ಅವರು. ಸರ್ ಹಾಂ ಮಾಡ್ತೀನಿ, ನೀವು ಫೋನ್ ಹಾಕಿ. ಸರ್, ನಾನು ಪ್ರತಿನಿತ್ಯ ಕಾನೂನು ನೋಡೋನು. ಸುಮ್ಮನೆ ಏನಾಗುತ್ತೆ ಅಂತ ನನ್ಗೆ ಗೊತ್ತಿದೆ. ಹೇಳುದ್ರು మచ్చా ఒకసారి కాన్ఫరెన్స్ ఏరా వాడు డిలీట్ చేస్తాడో లేదో అడిగిస్తామా? అడిగిస్తున్నారప్ప, నేనే అడిగితే ఇప్పుడు తెగి అంటే వాడు ఏం చేశానో తీసేలేదు అని చెప్పేసేవాడు. ನಾನು ಕೇಳೋದಕ್ಕೂ ಡಿಫ್ರೆನ್ಸ್ ಐತೆ. ఏం చేశానో తీసేలేదు అంటాడ్రా వాడు. అవునా? ಓ ಅಟ್ಲೇ చెప్పేవాడు. ಏನ್ ಮಾಡಿದ್ರು ತೆಗಿಯಲ್ಲ ಅಂತ ಹೇಳ್ದಂತ ಸರ್ ಅವನು. ಅಯ್ಯೋ 100% ಆಯ್ತು, ಇವಾಗ ಆಯ್ತು, ಸರಿ. ಒಂದ್ ನಿಮಿಷ, ಯಾವ ಸೂಳೆ ಮಗ ಸರ್? ಹಲೋ ಸರ್. ಸರ್, ಹೇಳಿ ಸರ್. కాన్ఫరెన్స్ తేడా కేళ్ళందా నీ ముగ్గురికి? ఒకసారి వేసుకోమా సార్, చూస్తామా. ఇంకా పోతే ఆమెకి ఏం ఏ వాడు అందరిది ఊరికే రికార్డింగ్ చేశాడు, నా పైన ఇచ్చిస్తాడు. ನಾನು ಫೇಸ್ ಮಾಡ್ತೀನಿ ಬಿಡಿ ಸರ್. అవంతా ఏం తలచాడుకోదు ఇడి. ఒకసారి ఒకసారి కాన్ఫరెన్స్ నందా నీకు ఒక నిమిషం, నేను నీకు ఫోన్ చేస్తాను చూడు. ఒక నిమిషం ಹೇಳ್ತೇನೆ. ನನ್ನ ಬಗ್ಗೆ ಗೊತ್ತು, ಕೊಡ್ತೀನಿ, ತಗೊಳಕ್ಕೆ ಫೋನು. ಆಯ್ತು, ಮಾತಾಡ್ತಾನು. ಒಂದು ನಿಮಿಷ ಇರಿ, ನಾನು ಮಾಡ್ತೀನಿ ವಾಪಸ್. ಗುರು ಹಲೋ, ಇರ್ಗುರ ಒಂದ್ 5 ನಿಮಿಷ ಇದು. ಈ ತರ ಬೇಡ ಹಾಡುಗಳು. ಮತ್ತೆ ఎత్తుకోర ఒక నిమిషం, ఒకే ఒక నిమిషం ఎత్తుకోడు వందే. లేదు నందా, ఒక నిమిషం, నేను నీకు ఫోన్ చేస్తాను చూడు. ఇప్పుడు నాకు సపరేట్ చేయి ఇప్పుడు. నందా నందా నాకు ఫోన్ చేయరా? ఏం గురు, ಇದು ತಪ್ಪಾಗ್ತಾ ಇದೆ, ತಗೊಳಕ್ ಹೇಳು. ಒಂದು ನಿಮಿಷ ಸರ್. 5 ನಿಮಿಷ ನಾನು ಆಚೆ ಬರ್ತಾ ಇದ್ದೀನಿ ಇರು. 5 ನಿಮಿಷ ಆಚೆ ಬರ್ತಾ ಇದ್ದೀನಿ. ಅವ್ರೇನು ಅಂಕಲ್, ಇದು ಅಂಕಲ್ ಬಗ್ಗೆ ಮಾತಾಡೋದು ಸರ್. ಅಂಕಲ್ ಕಾನ್ಫರೆನ್ಸ್ ತಗೊಳ್ಳ ಇರು ಒಂದು ನಿಮಿಷ. ಗಿರೀಶ್ ಹತ್ರ ಮಾತಾಡ್ಬಿಟ್ಟು ಮಾಡ್ತೀನಿ. ಮಾಡು, ಒಂದು ನಿಮಿಷ.